ಮಂಜು ಅವರ ಏನ್ ಟ್ರಾನ್ಸ್ಫಾರ್ಮೇಶನ್, ಒಂದು ಟ್ರೀಟ್ ತರ ಆಯ್ತು. ನೀವು ನಮ್ಮನ್ನ ಕೊಂದು ಬಿಟ್ರ. ಹಾಯ್, ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನಿಮಗೆಲ್ಲ ಗೊತ್ತೇ ಇದೆ ಯಕ್ಷಗಾನದ ಬಗ್ಗೆ ಜಿ ಕನ್ನಡ ವಾಹಿನಿಯವರು ಮಾಡಿದಂಥ ಏನು ಅವಮಾನ ಇದೆಯಲ್ಲ, ಅದನ್ನು ಖಂಡಿಸಿ ನಾವೆಲ್ಲ ಸ್ನೇಹಿತರು ಅದನ್ನು ವಿರೋಧಿಸಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಆಕ್ರೋಶವನ್ನು ಹೊರಗಾಕಿದ್ವಿ. ಈಗ ಒಂದು ನೋಟಿಫಿಕೇಶನ್ ಬಂದು ಅವರೊಂದು ಕ್ಷಮೆಯನ್ನು ಯಾಚಿಸಿ ಅಂತ ಹೇಳಿದರೆ ನಮ್ಮದು ತಪ್ಪಾಗಿದೆ, ತಿದ್ಕೋತೀವಿ, ನೀವು ನಮ್ಮ ಕಿವಿ ಹಿಂಡಬೇಕು ಅನ್ನೋ ಅರ್ಥದಲ್ಲಿ ಒಂದು ಕ್ಷಮಾಪತ್ರವನ್ನು ಬರೆದಿದ್ದಾರೆ, ಕಳಿಸಿದ್ದಾರೆ ಅಲ್ಲಿನ ಅಲ್ಲಿನ ಅಧಿಕಾರಿಗಳು ಅಥವಾ ಅದರ ಸಂಬಂಧಪಟ್ಟಂಥ ಉಸ್ತುವಾರಿಗಳು. ಆದರೆ ಇಲ್ಲಿಗೆ ಇದು ನಿಲ್ಲಬಾರ್ದು. ನಾನು ಎಲ್ಲೋ ಒಂದು ಕಡೆ ಯಕ್ಷಗಾನ ಸಂಘಟಕರನ್ನ ಮತ್ತು ಕಲಾವಿದರನ್ನ ಕೂಡ ಅವರ ಮನಸ್ಸಿಗೆ ಸ್ವಲ್ಪ ನಾಟೋ ಹಾಗೆ ಮಾತಾಡಿದ್ದೀನಿ. ಅದ್ರ ಉದ್ದೇಶ ಇಷ್ಟೇ, ಅದರಿಂದ ಅವರು ಸ್ವಲ್ಪ ಜಾಗೃತರಾಗಲಿ, ಎಚ್ಚೆತ್ತುಕೊಳ್ಳಲಿ ಅನ್ನೋದು ಮಾತ್ರ. ಇವತ್ತು ನಾನು ಆ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಿಗೆ ಮಾತಾಡಿದಾಗ ಅವರು ಹೇಳಿದರು, ನೀವು ಹೇಳಿದಾಗೆ ನಮಗೆ ನಿದ್ದೆಯಿಂದ ಇನ್ನೂ ಎಚ್ಚರ ಆಗಿಲ್ಲ, ನಾನು ಜ್ವರ ಬಂದು ಮಲಗಿದ್ದೇನೆ ಅಂತ ಹೇಳಿದರು. ಅವರು ಅದನ್ನು ತುಂಬ ತಮಾಷೆಗೆ ಕ್ಯಾಶುವಲ್ ಆಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ತುಂಬ ಹಿರಿಯರು, ತುಂಬ ಪ್ರಾಜ್ಞರು ಅವರು. ನಾನು ನಮ್ಮ ಸ್ನೇಹಿತರಿಗೆ ಮತ್ತು ಕಲಾಭಿಮಾನಿಗಳಿಗೆ, ಕಲಾ ಸಂಘಟಕರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಸ್ನೇಹಿತರೆ, ಯಕ್ಷಗಾನವನ್ನು ನಾವು ಹಾಳು ಮಾಡಿದ್ದೀವಿ. ನಾವು ಕೆಟ್ಟ ಅಭಿರುಚಿ ಇರುವಂಥ ಪ್ರೇಕ್ಷಕರನ್ನ ಸೃಷ್ಟಿ ಮಾಡ್ತಾ ಇದ್ದೇವೆ. ನಾವು ಆ ಮಿಣಿಂಗ ಟಿಶ್ಯ ಅಂತೇಳಿ ನಾವು ರಂಗಸ್ಥಳದಲ್ಲಿ ಒಬ್ಬ ಪಾತ್ರಧಾರಿ ಅದನ್ನು ಹೇಳಿದಾಗ, ನಾವು ಶಿಳ್ಳೆ ಚಪ್ಪಾಳೆ ಹೊಡೆದಾಗ ನಾವು ಒಂದು ಕಡೆ ಕೆಟ್ಟ ಅಭಿರುಚಿ ಇರುವಂಥ ಪ್ರೇಕ್ಷಕರಾಗ್ತೀವಿ. ಕೆಟ್ಟ ಅಭಿರುಚಿ ಇರುವ ಪ್ರೇಕ್ಷಕರನ್ನ ಸೃಷ್ಟಿ ಮಾಡುವ ಕಲಾವಿದರವರಾಗ್ತಾರೆ. ನಾವೆಲ್ಲ ಪ್ರಜ್ಞಾವಂತಿಕೆಯಲ್ಲಿ ನಾವೆಲ್ಲ ಇದು ಬಹಳ ಗಂಭೀರವಾಗಿ ನಮ್ಮ ಪರಂಪರೆ, ನಮ್ಮ ಹಿಂದಿನ ಪೀಳಿಗೆಯವರು ಕಟ್ಟಿಕೊಟ್ಟಂಥ ಬಹಳ ಗಂಭೀರವಾದಂಥ ಒಂದು ಕಲಾ ಪ್ರಾಕಾರ, ಅದಕ್ಕಿರುವಂಥ ಒಂದು ಶಕ್ತಿ ಎಂಥದ್ದು, ಅದು ಕಟ್ಟಿಕೊಡುವಂಥ ನೈತಿಕವಾದ ಮೌಲ್ಯ ಎಂಥದ್ದು, ಅದು ನಮಗೆ ಹೇಳ್ಕೊಟ್ಟಂಥ ನೀತಿ ಕಥೆ ಯಾವುದು, ಕೆಟ್ಟದನ್ನು ಮಾಡಿದವನು ಸರ್ವನಾಶ ಆಗುವಂಥ ಕಥೆಗಳನ್ನು, ನಮ್ಮ ಪುರಾಣದ ಕಥೆಗಳನ್ನು, ನಮ್ಮ ಏನು ಧಾರ್ಮಿಕವಾದ ನಂಬಿಕೆಯನ್ನೆಲ್ಲ ಅಳವಡಿಸ್ಕೊಂಡು ಬಂದಿರುವಂಥ ಒಂದು ಶ್ರೇಷ್ಠವಾದ ಕಲಾ ಪ್ರಾಕಾರ ಯಕ್ಷಗಾನ. ಇದನ್ನು ಯಾರೋ ಬಂದು ಯಾವುದೋ ಒಂದು ನನಗೆ ಸಿನಿಮಾ ಸಾಹಿತ್ಯದ ಬಗ್ಗೆಯೂ ಕೂಡ ಅಗೌರವ ಇಲ್ಲ, ಆದರೆ ಇವರು ನಮ್ಮ ಜಿ ಟಿವಿಯವರು ಹಾಕಿರುವಂಥ ಸಿನಿಮಾ ಹಾಡಾದರೂ ಯಾವುದೋ ಒಂದು ಐಟಮ್ ಸಾಂಗಿಗೆ ಬಳಸುವಂಥ ಒಂದು ಹಾಡನ್ನು ಯಕ್ಷಗಾನದ ಪಾತ್ರಧಾರಿ ಆ ಪೋಷಕಗಳನ್ನು ಧರಿಸ್ಕೊಂಡು ಬಂದು ಅವರು ಹಾಕ್ಕೊಂಡು ಅದನ್ನು ಡಾನ್ಸ್ ಮಾಡ್ತಾ ಅರ್ಜುನ್ ಜನ್ಯಂಗೆ ಕಿಸ್ ಮಾಡ್ಲಿಕ್ಕೆ ಹೋಗೋದು, ಹಾರ ಹಾಕೋದು, ಇದೆಲ್ಲ ಎಂಥ ಅಶ್ಲೀಲವಾದಂಥದ್ದು. ಇದನ್ನೆಲ್ಲ ನಾವು ಖಂಡಿಸದೇ ಇದ್ರೆ, ಈ ಹಿಂದೆ 2 ಸಾರಿ ಅವರು ಮಾಡಿದ್ದಾರೆ ಇದೇ ರೀತಿ, ಅವರು ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ. ಒಂದು ಪತ್ರವನ್ನ ಬರೆದು ಅವರ ಇನ್ಸ್ಟಾದಲ್ಲಿ, ಅವರ ಪೇಜಲ್ಲಿ ಹಾಕಿ ಅದನ್ನ ಮುಗಿಸ್ತಾರೆ, ಮತ್ತೆ ಪುನಃ ಇಂಥದ್ದನ್ನು ಸ್ಟಾರ್ಟ್ ಮಾಡ್ತಾರೆ. ನಾನು ಆಗಲೇ ನಮ್ಮ ನಾಯಕರು, ನಮ್ಮ ಸ್ನೇಹಿತರು, ನಮ್ಮ ದೀಪಕ್ ಶೆಟ್ಟಿ ಬಾರ್ಕೂರು ಯಕ್ಷಗಾನದ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿದವರು, ಯಕ್ಷಗಾನ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರುವವರು, ನಮ್ಮ ಜೈಬಾರಗೋ ಬಳಗದ ಅಧ್ಯಕ್ಷರಾದಂಥ ಅಜಿತ್ ಕಿರಾಡಿ, ಇವರು ಎಲ್ಲರ ಜೊತೆ MG ಅವರು ಹೆಗಡೆ ಅವ್ರನ್ನು ಸಹಿತ, ನಮ್ಮ ಕೋಟ ಉದಯ್ ಕುಮಾರ್ ಶೆಟ್ಟಿ, ಇವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿ ಇದನ್ನ ಇವರು ನಾಳೆ ಕ್ಷಮೆ ಕೇಳಿದ ತಕ್ಷಣ, ಏನೋ ಒಂದು ತಪ್ಪಾಯಿತು ತಿದ್ಕೋತೀವಿ ಅಂತ ಹೇಳಿದ ತಕ್ಷಣ ನಾವು ಬಿಡಕೂಡ್ದು,
ನಾವೊಂದು ಫೋರಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಹಿರಿಯ ಕಲಾವಿದರನ್ನ ಸೇರಿಸ್ಕೊಂಡು ನಾವೊಂದು ಸಮಿತಿಯನ್ನ ರಚನೆ ಮಾಡಬೇಕು. ಯಕ್ಷಗಾನ ಅಕಾಡೆಮಿ ಏನ್ ಕೆಲಸ ಮಾಡ್ತದೋ ಬಿಡ್ತದೋ ನಮ್ಗೆ ಗೊತ್ತಿಲ್ಲ, ಯಾರನ್ನ ಖಂಡನ ನಾವು ಮಾಡೋದಿಲ್ಲ. ನಾವು ಆ ಫೋರಮ್ ಅನ್ನ ನಿರ್ಮಾಣ ಮಾಡಿಕೊಂಡು ಪ್ರತಿಯೊಂದು ದೃಶ್ಯ ಮಾಧ್ಯಮದವರಿಗೂ ನಾವೊಂದು ನೋಟಿಸನ್ನ, ಲೀಗಲ್ ನೋಟಿಸನ್ನ ಕೊಡಬೇಕು. ಆ ಲೀಗಲ್ ನೋಟಿಸಲ್ಲಿ ಎಲ್ಲಾದ್ರೂ ಇವ್ರು ತಪ್ಪಿದ್ರೆ ನೀವು ನಮ್ಮ ಯಕ್ಷಗಾನ ಅಧ್ಯಕ್ಷರಾದಂಥ ಅಜಿತ್ ಕಿರಾಡಿ ಇವ್ರು ಎಲ್ಲರ ಜೊತೆ MG ಅವರು ಹೆಗಡೆ ಅವ್ರನ್ನು ಸಹಿತ, ನಮ್ಮ ಕೋಟ ಉದಯ್ ಕುಮಾರ್ ಶೆಟ್ಟಿ ಇವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿ ಇದನ್ನ ಇವರು ನಾಳೆ ಕ್ಷಮೆ ಕೇಳಿದ ತಕ್ಷಣ, ಏನೋ ಒಂದು ತಪ್ಪಾಯ್ತು ತಿದ್ಕೋತೀವಿ ಅಂತ ಹೇಳಿದ ತಕ್ಷಣ ನಾವು ಬಿಡಕೂಡ್ದು. ನಾವೊಂದು ಫೋರಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಹಿರಿಯ ಕಲಾವಿದರನ್ನ ಸೇರಿಸ್ಕೊಂಡು ನಾವೊಂದು ಸಮಿತಿಯನ್ನ ರಚನೆ ಮಾಡಬೇಕು. ಯಕ್ಷಗಾನ ಅಕಾಡೆಮಿ ಏನ್ ಕೆಲಸ ಮಾಡ್ತದೋ ಬಿಡ್ತದೋ ನಮ್ಗೆ ಗೊತ್ತಿಲ್ಲ, ಯಾರನ್ನ ಖಂಡನ ನಾವು ಮಾಡೋದಿಲ್ಲ. ನಾವು ಆ ಫೋರಮ್ ಅನ್ನ ನಿರ್ಮಾಣ ಮಾಡಿಕೊಂಡು ಪ್ರತಿಯೊಂದು ದೃಶ್ಯ ಮಾಧ್ಯಮದವರಿಗೂ ನಾವೊಂದು ನೋಟಿಸನ್ನ, ಲೀಗಲ್ ನೋಟಿಸನ್ನ ಕೊಡಬೇಕು. ಆ ಲೀಗಲ್ ನೋಟಿಸಲ್ಲಿ ಎಲ್ಲಾದ್ರೂ ಇವ್ರು ತಪ್ಪಿದ್ರೆ ನೀವು ನಮ್ಮ ಯಕ್ಷಗಾನ, ಅದು ಧಾರ್ಮಿಕವಾದಂಥ ಪರಂಪರೆ, ನಾವು ಧಾರ್ಮಿಕವಾದ ನಂಬಿಕೆ, ನಾವು ಅದರಲ್ಲಿ ದೇವರನ್ನ ನೋಡ್ತೀವಿ. ಯಕ್ಷಗಾನ ಗೆಜ್ಜೆಯನ್ನ ಹಾಕೊಂಡವನು ಮನೆಯೊಳಗಡೆ ಬಂದ್ರೆ ಅಲ್ಲಿ ಮನೆಯಲ್ಲಿರುವಂತ ಅನಿಷ್ಟಗಳೆಲ್ಲ ದೂರ ಆಗತ್ತೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ನಮಗೆ ಅದೊಂದು ಧಾರ್ಮಿಕವಾದ ನಂಬಿಕೆ. ಬೆಳಕಿನ ಸೇವೆ, ಏನೋ ಕಷ್ಟ ಬಂದಾಗ, ಸಂಕಟ ಬಂದಾಗ, ಮನೆಯಲ್ಲಿ ವಂಶೋದ್ಧಾರ ಆಗದೇ ಇದ್ದಾಗ ಆ ಸಂದರ್ಭದಲ್ಲಿ ನಾವು ಬೇಡ್ಕೊಳ್ತೀವಿ. ನಮ್ಮ ಹಿರಿಯರು ಬೇಡ್ಕೊಂಡಿದ್ದಾರೆ, ನಾನೊಂದು ಗೆಜ್ಜೆ ಸೇವೆ ಮಾಡಿಸ್ತೀನಿ, ನಾನೊಂದು ಬೆಳಕಿನ ಸೇವೆ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಅಂತಹ ಧಾರ್ಮಿಕ ಪರಂಪರೆ ಇರುವಂತ ನಮ್ಮ ಯಕ್ಷಗಾನಕ್ಕೆ ಯಾರು ಕೂಡ ಅಪಮಾನ ಮಾಡುವುದನ್ನ, ಯಾರು ಕೂಡ ಅವಮಾನ ಮಾಡುವುದನ್ನ ನಾವು ಖಂಡಿತವಾಗಿ ಸಹಿಸ್ಕೊಳ್ಬಾರ್ದು. ನಾವೆಲ್ಲರೂ ಒಟ್ಟಾಗಿ ಮುಂದೆ ಹೋಗೋಣ. ಇದು ಬರೀ ತೋರಿಕೆಯ ಅಥವಾ ಸೋಷಿಯಲ್ ಮೀಡಿಯಾದ ಹೋರಾಟ ಅಲ್ಲ. ಇದಕ್ಕೆ ನಿಜವಾಗ್ಲೂ ಒಂದು ಯಾವ ಸುದ್ದಿ ಅಥವಾ ಯಾವುದೇ ದೃಶ್ಯ ಮಾಧ್ಯಮಗಳು ಕೂಡ ಯಕ್ಷಗಾನದ ಮೂಲ ಸ್ವರೂಪಕ್ಕೆ, ಮೂಲ ಗಂಧಕ್ಕೆ ಧಕ್ಕೆ ಆಗದೇ ಇರುವ ಹಾಗೆ ಅವರು ಆ ಒಂದು ಭಯದಲ್ಲೇ, ಆ ಒಂದು ಗೌರವದಲ್ಲೇ ನಡೆಯುವ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ. ಅದಕ್ಕೆ ಮುಂದಿನ ದಿನದಲ್ಲಿ ಏನೇನು ಕ್ರಮಗಳನ್ನು ತಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಸೇರಿ ಚರ್ಚೆ ಮಾಡೋಣ. ಇವತ್ತು ನಮ್ಮ ಸಚಿವರಾದಂಥ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ಸುನಿಲ್ ಕುಮಾರ್ ಅವರಲ್ಲಿ ನಾನು ಮೌಖಿಕವಾಗಿ ಒಂದು ಹೀಗೆ ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಾ, ಅಂದ್ರೆ ಅಧಿಕೃತವಾಗಿ ಅವರಿಗೆ ನಾವು ದೂರನ್ನ ಕೊಡಲಿಲ್ಲ, ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಾ ನಾನು ಹೇಳಿದೆ, ಸರ್ ಈ ತರ ಬಹಳ ಅವಮಾನ ಆಗ್ತಾ ಇದೆ ಯಕ್ಷಗಾನ ಕ್ಷೇತ್ರಕ್ಕೆ, ನಾವೆಲ್ಲ ಯಕ್ಷಗಾನ ಪರಂಪರೆ ಅದನ್ನೆಲ್ಲ ಬಹಳ ಗೌರವದಿಂದ ನೋಡ್ಕೊಂಡು ಬಂದಿದ್ದು ಅಂತೇಳಿ ಆ ವಿಡಿಯೋ ತುಣುಕನ್ನು ನಾನು ಅವ್ರಿಗೆ ಕಳಿಸಿದೆ. ಅವರು ಕೂಡ ಇದ್ರ ಬಗ್ಗೆ ತಕ್ಷಣ ನಾನು ಆಕ್ಷನ್ ತಗೊಳ್ತೀನಿ, ನಾನು ಸಂಬಂಧಪಟ್ಟವ್ರಿಗೆ ಮಾತಾಡ್ತೀನಿ ಅಂತೇಳಿ ಆ ಸುನಿಲ್ ಕುಮಾರ್ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅವರಿಗೂ ಕೂಡ, ಅಂದ್ರೆ ಒಬ್ಬ ಕನ್ನಡ ಸಂಸ್ಕೃತಿ ಸಚಿವರು ಸುನಿಲ್ ಕುಮಾರ್ ಅಂತವ್ರು ಬಂದಾಗ ನಾವೆಲ್ಲ ಬಹಳ ನಿರೀಕ್ಷೆ ಇಟ್ಕೊಂಡಿದೀವಿ. ಹಾಗೆ ಯಕ್ಷಗಾನ ಕ್ಷೇತ್ರಕ್ಕೆ ಅವರಿಂದ ಸಾಕಷ್ಟು ಕೊಡುಗೆಗಳು ಕೂಡ ಸಿಗ್ತಾ ಇದೆ. ಇನ್ನು ಮುಂದಿನ ದಿನದಲ್ಲೂ ಅದು ಹೆಚ್ಚಿನ ಮಟ್ಟದಲ್ಲಿ ಬರಲಿ. ನಾವು ಬಹಳ ಮುಖ್ಯವಾಗಿ ನಾವು ಯಕ್ಷಗಾನ ಸಂಘಟಕರಿರಲಿ, ಕಲಾವಿದರಿರಲಿ, ಕಲಾಭಿಮಾನಿಗಳಿರಲಿ, ನಾವು ಕಲಾವಿದರ ಅಭಿಮಾನಿಗಳು ಆಗೋಣ. ಆದರೆ ಅದಕ್ಕಿಂತ ಹೆಚ್ಚಾಗಿ ಕಲೆಯ ಅಭಿಮಾನಿಗಳಾಗಬೇಕು. ನಾವು ಕಲೆಯ ಮೂಲಗಂಧಕ್ಕೆ ಚ್ಯುತಿ ಬಾರದೇ ಇರುವ ಹಾಗೆ ನಾವು ನಡ್ಕೊಳ್ಬೇಕು. ಅದು ನಮ್ಮ ಕರ್ತವ್ಯ. ಮತ್ತು ಅದರ ಜೊತೆಗೆ ಇಲ್ಲಿಯ ತನಕ ಏನು ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟರ್ನಲ್ಲಿ ಎಲ್ಲ ಕಡೆ ಕೂಡ ಸ್ಪಂದಿಸಿದಂತಹ ಯುವ ಮನಸ್ಸುಗಳಿವೆಯಲ್ಲ, ಯಕ್ಷಗಾನದ ಪ್ರೇಮಿಗಳು ಎಷ್ಟೋ ಜನ ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ, ನಮ್ಮೆಲ್ಲ ಸ್ನೇಹಿತರ ಜೊತೆ ಚರ್ಚೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ. ಇನ್ನೊಂದು ಒಳ್ಳೆಯ ಹೋರಾಟದ ಜೊತೆಗೆ ನಾವು ಜೊತೆಯಾಗೋಣ, ಇನ್ನಷ್ಟು ಸಮಾಜ ಪರವಾದಂಥ ಕೆಲಸವನ್ನ ಮಾಡೋಣ. ನಿಮ್ಮ ಜೊತೆಗೆ ನಾವು ಮೂಡುಗಿಳಿಯರ್ನ ಜನಸೇವಾ ಟ್ರಸ್ಟ್, ನಮ್ಮ ಟೀಮ್ ಅಭಿಮತ, ನಮ್ಮ ಜೈಭಾರ್ಗವ ಬಳಗ ಮತ್ತು ನಾವೆಲ್ಲ ಸಾಕಷ್ಟು ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ತ್ವರಿತಗತಿಯಲ್ಲಿ ಬೇರೆ ಬೇರೆ ಒತ್ತಡದ ನಡುವೆ ನಾವೆಲ್ಲ ಇದ್ರೂ ಕೂಡ ಎಲ್ಲ ಸ್ಪಂದಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ಹೋರಾಟಕ್ಕೆ ಖಂಡಿತವಾಗಿಯೂ ಹಿರಿಯರ ಜೊತೆಗೆ ಅವರ ಸಲಹೆಯನ್ನ, ಮಾರ್ಗದರ್ಶನವನ್ನ ಪಡ್ಕೊಂಡು ನಾವು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಹಾಡೋಣ. ಮುಂದಿನ ದಿನದಲ್ಲಿ ಯಾರೂ ಕೂಡ ಯಕ್ಷಗಾನವನ್ನ ಸಣ್ಣದಾಗಿ ತಗೊಳ್ಳೋ ಹಾಗಿಲ್ಲ, ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು. ಇಡೀ ಸಮಸ್ತ ಕರಾವಳಿ ಕರ್ನಾಟಕ, ಇಡೀ ಕರ್ನಾಟಕ ಯಕ್ಷಗಾನದ ಜೊತೆಗಿದೆ, ಯಕ್ಷಗಾನ ಕಲಾವಿದರ ಜೊತೆಗಿದೆ, ಆ ಯಕ್ಷಗಾನದ ಪರಂಪರೆಯ ಜೊತೆಗಿದೆ. ನಾವು ಒಳ್ಳೆಯ ಕಲಾಭಿಮಾನಿಗಳಾಗೋಣ, ನಾವು ಒಳ್ಳೆಯ ಪ್ರಜೆಗಳಾಗಿ ಬಾಳೋಣ. ಯಕ್ಷಗಾನ ನಮಗೆ ಆ ಮೌಲ್ಯವನ್ನು ಹೇಳ್ಕೊಟ್ಟಿದೆ ಅಂತ ಹೇಳ್ತಾ ಸ್ಪಂದಿಸಿದ, ಸಹಕರಿಸಿದ, ಪ್ರೇರೇಪಿಸಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನಮಸ್ಕಾರ.